ಹುಬ್ಬಳ್ಳಿಯ ತಾಲೂಕಿನ ಅಂಚಟಗೇರಿ ಗ್ರಾಮದಲ್ಲಿ ಪ್ರತಿನಿತ್ಯ ಜೂಜಾಟ ಆಡುತ್ತಿದ್ದ ಮೇಲ್ಜಾತಿಯ ಕೆಲ ಜನರಿಗೆ ಕಾವಲು ಕಾಯಲು ನಿರಾಕರಿಸಿದ ಯುವಕರ ಮೇಲೆ ಮೇಲ್ಜಾತಿಯ ಜನರು ಮನಸೋಇಚ್ಛೆ ಹಲ್ಲೆ ನಡೆಸಿದ ಘಟನೆ ಹುಬ್ಬಳ್ಳಿ ತಾಲೂಕಿನ ಅಂಚಟಗೇರಿ ಗ್ರಾಮದಲ್ಲಿ ನಡೆದಿದೆ. ಇಲ್ಲಿ ಪ್ರತಿನಿತ್ಯ ದೊಡ್ಡ ಜನರು ಜೂಜಾಟವನ್ನ ಆಡುತ್ತಿದ್ದು ಅವರ ಆಟಕ್ಕೆ ಕಾವಲು ಕಾಯಲು ನಿರಾಕರಿಸಿದ ಕಾರಣ ಅವರಿಗೆ ಅವ್ಯಾಚ್ಯವಾಗಿ ನಿಂದಿಸಿ ಮನಸೋಇಚ್ಛೆ ಕಲ್ಲು ಕಟ್ಟಿಗೆಗಳಿಂದ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪ ಮಾಡಲಾಗ್ತಾ ಇದೆ. ಇನ್ನು ಈ ಘಟನೆ ನಿನ್ನೆ ನಡೆದಿದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಕೂಡ ಯಾರೊಬ್ಬರನ್ನ ಕೂಡ ಪೊಲೀಸರು ಬಂಧಿಸಿಲ್ಲ ಎಂದು ದಲಿತ ಮುಖಂಡರು ಪೊಲೀಸರ ಬೇಜವಾಬ್ದಾರಿತನಕ್ಕೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಟ್ಟಿನಲ್ಲಿ ದಲಿತರ ಮೇಲೆ ಹಲ್ಲೆ ನಡೆದ್ರೂ ಕೂಡ ಕ್ರಮವನ್ನ ಕೈಗೊಳ್ಳದ ಅಧಿಕಾರಿಗಳ ನಡೆಯೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ಆರೋಪ ಕೇಳಿಬಂದಿದೆ. ಏನು ಹುಬ್ಬಳ್ಳಿ ಅಥವಾ ಧಾರವಾಡ ಜಿಲ್ಲೆ ವಿಷಯಕ್ಕೆ ಬಂದರೆ ಅತ್ಯಂತ ಸ್ಮಾರ್ಟ್ ಸಿಟಿ, ಆಧುನಿಕ ನಗರ ಅನ್ನುವಂಥದ್ದನ್ನು ನಾವೇನು ಹೇಳ್ತೀವಿ, ಇಂತಹ ಹುಬ್ಬಳ್ಳಿ ತಾಲೂಕಿನ ವ್ಯಾಪ್ತಿಗೆ ಒಳಪಡುವಂಥ ಅಂಚಟಗೇರಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಕೇವಲ ಪರಿಶಿಷ್ಟ ಜಾತಿಗೆ ಸೇರಿದಂಥ ಸಮುದಾಯ ಅನ್ನುವಂಥ ನಿಟ್ಟಿನಲ್ಲಿ ಮೇಲ್ವರ್ಗದ ಸಮುದಾಯದವರು ಸುಮಾರು 20-30 ಜನ ಸೇರಿಬಿಟ್ಟು ದಲಿತ ಕೇರಿಗೆ ನುಗ್ಗಿ ಅಲ್ಲಿನ ಯುವಕರನ್ನು, ಅಲ್ಲಿನ ಮಕ್ಕಳು, ಮಹಿಳೆಯರು ಅನ್ನೋದೇ ಹೀನಾಯವಾಗಿ ಥಳಿಸಿ ಅವರ ಮೇಲೆ ದೌರ್ಜನ್ಯವನ್ನು ಮಾಡಿ ಏನು ಪ್ರಕರಣವನ್ನು ಮಾಡಿದ್ದಾರೆ. ಈ ಸಂಬಂಧಪಟ್ಟಂಥ ಪ್ರಕರಣಕ್ಕೆ ಈವರೆಗೂ ಯಾವೊಬ್ಬ ಆರೋಪಿಯನ್ನು ಸಹಿತ ಪೊಲೀಸ್ ಇಲಾಖೆ ಬಂಧನ ಮಾಡಿಲ್ಲ. ಸರ್, ನಾವು ಮನೆಯಾಗಿದ್ದೆ ರೀ. ಅಲ್ಲಿ ನಮ್ಮ ಹುಡುಗರು ಕ್ರಿಕೆಟ್ ಆಡ್ತಾರೆ. ಆಡೋ ಹೊತ್ತಿನಾಗ ಇವರಿಗೆ ಅವರು ಇಸ್ಪೇಟ್ ಆಡಿಸ್ತಾರೆ ಅಲ್ಲಿ, ಅವ್ರು ಧರ್ಮಣ್ಣ ಅಂತೇಳಿ. ಇವ್ರಿಗೆ ಕಾಯಿ ಅಂದನ್ರಿ, ಇವರು ಒಲ್ಲೆ ಅಂದಾರ. ಒಲ್ಲೆ ಅಂದ್ಗಳೇನ ಅವ್ರ ಮಗ ಬಂದು ಇವ್ರಿಗೆ ಎತ್ಬೇಕತ್ತ ಅಲ್ಲಿ ಹೊಡೆದಾನ್ರಿ. ಆಟೋತ್ತಿಗೆ ನನಗೆ ಮನೇಲಿಂದ ನಮ್ಮ ಮಾವಾರನ ಪ್ಲಾಟಿಗೆ ಬಿಡಕ್ಕೆ ಹೋಗಿದ್ದೆ ಸರ್. ಬಿಡ್ಮಟ್ಟ ಅಂದ್ರೆ ಇಲ್ಲಿ ನಡ್ರಾಕ ಇವ್ರು ನಮ್ಮ ತಮ್ಮರು ಬಂದುಬಿಟ್ರಿ. ರಕ್ತ ಮುಣಗಿತ್ರಿ ಅವ್ರಿಗೆ ಅಂಗಿಗೆ. ಏನಿದೆ ಅಂತೀರಿ, ಹಿಂಗೆ ಅಂದ್ರೆ ಹಂಗಾರೆ ಕಂಪ್ಲೇಂಟ್ ಮಾಡೋಣ ನಡೀಪ ಹಂಗಾರೆ ಅಂಥೇಳಿ KMCಗೆ ಹೋಗಿ ಅಡ್ಮಿಟ್ ಕಂಪ್ಲೇಂಟ್ ಮಾಡೋಣ ಅಂತದ್ದು. ಅಷ್ಟೊತ್ತಿಗೆ ಅಂದ್ರೆ ಇವ್ರು ಮನೇಲಿಂದ ಬಡಗಿ ಗಿಡಗಿ ತಂದು ನಮ್ಮನ್ನು ಹೊಡ್ಯಾಕ ಚಲೋ ಮಾಡಿದ್ರಿ ಸರ್. ಏನೋ ಕೇಳವಲ್ಲ, ನಾ ಹೇಳಿದ್ರು ಕೇಳವಲ್ರಿ ಅವರು. ಹಂಗೆ ಹೊಡ್ಯಾಕತ್ಬಿಟ್ಟಾರ. ನಾವು ಅವರು 17-18 ಮಂದಿ ಅದಾರ ರೀ. ಮನ್ಯಾನವರು, ಹೊರಗಿನವ್ರು ಒಂದು 3 ಮಂದಿ. ಅವರು ಏಕಾಏಕಿ ಬಂದು ನಮ್ಮನ್ನು ಹೊಡ್ಯಾಕ ಚಲೋ ಮಾಡ್ರಿ ಸರ್.